ಹುಡುಗಿಯರು ಫೈನಲ್ಗೆ ರೆಡಿ ಆಗಿ ಲಾಸ್ಟ್ ಕಾರ್ನರ್ ಓಪನ್ पास कर चंपो ಕಡೆ ಹೊಂದಿದ್ದಾರೆ ಎರಡು ತಂಡ, ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ. 17 ಬಾಯ್ಸ್. 17ರ ವಯೋಮಿತಿಯ ಬಾಲಕಿಯರ ಈಗ ನಡೆಯುತ್ತದೆ ಫೈನಲ್ ಸ್ಪರ್ಧೆ ಮಂಗಳೂರು ದಕ್ಷಿಣ ಸುಳ್ಯ ತಂಡಗಳ ನಡುವೆ. ಮಾಲಕರು 5,000 ರೂಪಾಯಿಗಳ ನಡೆಯಲಿಕ್ಕಿದೆ. ಮಂಗಳೂರು ದಕ್ಷಿಣ ಎಲ್ಲಿದ್ದೀರಿ ಮಕ್ಕಳೇ? ಬೇಗನೆ ಎಂಟ್ರಾಗಿ. ಮಂಗಳೂರು ದಕ್ಷಿಣ Defend. ನಡೀತಾ ಇದೆ. Olympians from the Netherlands. Three, 2.
ಮಾಡು ಓಯ್ ಅವನಿಗೆ ತಾಸಿಮ್ ಪುಷ್ಪ ಅಲ್ಲಿ ಕೊಡ ಕಾರ್ನರ್ಗೆ ಕೊಡ ವಾಲಂಟಿಯರ್ ಬಂದ ಮೇಲೆ ವಾಲಂಟಿಯರ್ ಓಡಲೇ ಬಾ ಕರಿ ಮೆಲ್ಲ ಮಾಡು ಪಾಸ್ ಕೊಡ್ತಾ ಹೋಗು ಹೋಗು ನೀ ಪಾಸ್ ಕೊಡ್ತಾ ಹೋಗು ಮಾಡು ನೈನಿಂದ ನೋಡಿ ಹೋಗು ತಾಸಿಮ್ ಹೋಗು ಕೈ ಆಯ್ತಾ ಆರಾಮ್ಸೆ ಮೆಲ್ಲ ಮಾಡು ಬೇಗ ಬಾ ಅಟ್ಟರಾ ಬೆಚ್ಚ ಅಮ್ಮೆ ನೋಕೀಗ ವಾಲ್ಡ ನೋಕು ತಮ್ಮಿದ ಯಾಕೆ 2 ಗೋಲ್ ಆಗ್ಬೇಕು 2ನೇ 3 ಅವನು ಐದು ದಂಡವು ಸೂಪರ್ ಅಪ್ಪೋ ಸೂಪರ್ ಹತ್ತರಲ್ಲೇ ಎದುರೇ ನಿಮಗೆ ವಿಖ್ಯಾತಿ ಆಡಿದ ವಿಖ್ಯಾತಿ ಸಿದ್ಧರಾಗಿ Hands up, boys. Hands up. Beat it. Hold with the ball. Hold with the ball. Dale. Good one. Bata. Good one. Mallat. Uppan. Gole. Watch out. Dale. Aram se. 2 man. Kodo. Simon ke kodo bola. 2 man. Lamba bola, hey. Tapau.
ಬಾಬು ಏ ಪ್ರಣವ್ ಅಂಚೆ ಕೊರಚಿ ಪ್ರಣವ್ ಆದಿ ಇದೆ ಬಾ ಗುಡ್ ಬಾಯ್ ಬಾಬಾ ಕಮ್ ಅಂಚೆ ಪುರ್ ತಕ್ಕೊಚ್ಚ ಏಯ್ ಲಾಸ್ಟ್ 3 minutes ಕೊನೆಯ 3 ನಿಮಿಷಗಳು Last 2 minutes. ಪ್ರಣವ್ ದಕ್ಷಿಣ ಪ್ರಣವ್ ಪಾಡಿಯಾ ಈಗಾಗಲೇ ಮುಕ್ತಾಯಗೊಂಡಿರುವಂತಹ 17ನೇ ವಯೋಮಾನದ ಬಾಲಕರ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ಮಂಗಳೂರು ಉತ್ತರ ತಂಡವು ವಿಜಯಿಯಾಗಿ ವಿಭಾಗ ಮಟ್ಟದ ಸ್ಪರ್ಧೆಗೆ ಅರ್ಹತೆಯನ್ನು ಪಡೆದಿರುತ್ತದೆ. ಅಭಿನಂದನೆಗಳು ಮಂಗಳೂರು ಉತ್ತರ ತಂಡಕ್ಕೆ. ಹಾಗೆಯೇ ಅತ್ಯುತ್ತಮವಾದ ಆಟದ ಪ್ರದರ್ಶನವನ್ನು ನೀಡಿದಂತಹ ಮಂಗಳೂರು ದಕ್ಷಿಣ ತಂಡ ತಮಗೂ ಶುಭಾಶಯಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ವಿನ್ನರ್ಸ್ ಮತ್ತು ರನ್ನರ್ಸ್ ಸೆಲೆಕ್ಷನ್ ಮಾಡಬೇಕು. ನಾವು ಫೋಟೋ ತೆಗಿಬೇಕು. ದಯವಿಟ್ಟು ಬರಬೇಕು. ಇಲ್ಲಿ ಪುಷ್ಪಕ ನಿಮ್ಮ ತಂಡ ಬರಲಿ. ಸೆಲೆಕ್ಷನ್ 7 ಸೆಲೆಕ್ಷನ್ ಬರಲಿ. ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ತಂಡ KPS ಬೆಳ್ಳಾರೆ ಸುಳ್ಯ ತಾಲೂಕು ಪ್ರತಿಷ್ಠಿತ ತಂಡ. ಜೋರದ ಚಪ್ಪಳೆ ಬರಬೇಕು. ಉತ್ತಮ ಆಟಗಾರ ಪಡೆದವರು ರಿಷಿಕಾ. KPS ಬೆಳ್ಳಾರೆ ರಿಷಿಕಾ ಅವರಿಗೆ ಜೋರದ ಚಪ್ಪಳೆ ಬರಬೇಕು. ವಿಭಾಗ ಮಟ್ಟದಲ್ಲಿ ಆಟಗಾರಕ್ಕೆ ಆಟಗಾರ್ತಿಯವರು. ಹಾಗೆ ಈ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಂತಹ ತಂಡಕ್ಕೆ ಟ್ರೋಫಿಯನ್ನು ನೀಡಿ ಗೌರವಿಸಬೇಕೆಂದು ಅನಿಸಿದ್ದೇನೆ. ಹೇಳ್ತಿದ್ದಾರೆ ಋಷಿಕನಿಗೆ ಗೋಲ್ ಕೀಪರ್ ಗೆಲ್ಲಿಸಿದ ಗೋಲ್ ಕೀಪರ್
ವಂಡರ್ಫುಲ್ ಬಾಯ್ಸ್ ಇಲ್ವಾ ಪ್ರೈಸ್ ಕೊಡಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಹ್ಯಾಂಡ್ಬಾಲ್ ಪಂದ್ಯಾಟ ಅತ್ಯಂತ ಒಳ್ಳೆ ರೀತಿಯಲ್ಲಿ ಸಂಪನ್ನಗೊಂಡಿದೆ. ವಿಜೇತರಾದ ಎಲ್ಲ ತಂಡಕ್ಕೆ ಅಭಿನಂದನೆ ಮುಗಿಸುತ್ತಾ ಕೇವಲ 10 ನಿಮಿಷದಲ್ಲಿ ಈ ಒಂದು ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಈ ಶಾಲೆಯ ಸಂಚಾಲಕರು ದಯವಿಟ್ಟು ರೋಹಿದಾಸ್ ಬಗ್ಗೇರ ಸರ್ ದಯವಿಟ್ಟು ತಾವು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಾಲಾ ಮುಖ್ಯೋಪಾಧ್ಯಾಯನಿಯವರು ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರನ್ನ ಗೌರವಪೂರ್ವಕವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಮತಿ ಲಿಲಿ ಪಾಯಸ್ ಇದ್ದಾರೆ, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು. ಶ್ರೀಯುತ ತ್ಯಾಗಂ ಹರೇಕಳೆ ಇದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಶ್ರೀ ಮೋಹನ್ ಶಿರಾಲ್ ಇದ್ದಾರೆ, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು. ಅದೇ ರೀತಿ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಮತಿ ಯಲುವರ ಮೇಡಮ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟ. ಈ ಪಂದ್ಯಾಟದ ಯಶಸ್ವಿಗೆ ಮುಖ್ಯವಾಗಿ ಕಾರಣಕರ್ತರಾಗಿರುವವರು ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು. ನಮ್ಮೆಲ್ಲರ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಲೇಡಿ ಡಾನ್, ಏಕಾಂಗಿಯಾಗಿ ಎಲ್ಲವನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಶ್ರೀಮತಿ ಲಿಲಿ ಪಾಯಸ್ ಈ ಒಂದು ಪಂದ್ಯಾಟಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತವರು. ಮೇಡಮ್, ತಮ್ಮನ್ನ ಸನ್ಮಾನದ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಒಂದು ಸ್ಮರಣೆಗೆ ಒಂದು ಶಾಲಾ ನೀಡುವುದರ ಮೂಲಕ ತಮ್ಮ ಈ ಒಂದು ಪರಿಶ್ರಮವನ್ನ ನಮ್ಮ ಭಾರತ ವಿದ್ಯಾಸಂಸ್ಥೆಯವರು ಗುರುತಿಸ್ತಾ ಇದ್ದಾರೆ. ಬನ್ನಿ ಮೇಡಮ್, ಬನ್ನಿ. ಅವರಿಗೆ ಶಾಲೆ ಓದಿಸುವುದರ ಮೂಲಕ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಶಾಲಾ ಮುಖ್ಯೋಪಾಧ್ಯಾಯನಿಯವರು ವಿನಯ್ ಕುಮಾರಿ ಮೇಡಮ್ ಅವರನ್ನ ಸನ್ಮಾನಿಸಿದ್ದಾರೆ. ಧನ್ಯವಾದಗಳು ಮೇಡಮ್. ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು, ಜಿಲ್ಲಾ ಸಂಘದ ಕೋಶಾಧಿಕಾರಿಗಳು ಕೂಡ ಈ ಒಂದು ಪಂದ್ಯಾಟಕ್ಕೆ ಆರ್ಥಿಕ ಸಹಾಯ ಬೇಕಾಗಿದ್ದಾಗ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಪ್ರೀತಮ್ ಕುಮಾರ್ ಒಟ್ಟಿಗೆ ಎಲ್ಲ ಕಡೆ ತಿರುಗಾಡಿ ಒಂದು ಹಣವನ್ನು ಸಂಗ್ರಹಿಸಿಕೊಟ್ಟರು. ಸರ್, ಚೇರನ್ನು ಮುಂದೆ ಇಡಿ ಸರ್, ಚೇರಿನ ಕೆಲಸ ಮುಗಿಲಿಲ್ಲ. ಪಂದ್ಯಾಟಕ್ಕೆ ಆರ್ಥಿಕ ಸಹಾಯವನ್ನು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅಷ್ಟೇ ಅಲ್ಲ, ಉಳ್ಳಾಲದಲ್ಲಿ ಇನ್ನು ಯಾವುದೇ ಪಂದ್ಯಾಟ ಕ್ರೀಡಾಕೂಟವಾದರೂ ಕೂಡ ಅವರು ಉಳಿದ ದೈಹಿಕ ಶಿಕ್ಷಣ ಶಿಕ್ಷಕರೊಟ್ಟಿಗೆ ಸಹಕರಿಸಿದ ಆಶಾಭಾವನೆಯೊಂದಿಗೆ ಅವರಿಗೆ ಈ ಪ್ರೀತಿಪೂರ್ವಕ ಸನ್ಮಾನವನ್ನು ನಾವು ನೀಡ್ತಾ ಇದ್ದೇವೆ. ಬಂಗೇರ ಭಾರತೀಯ ವಿದ್ಯಾಸಂಸ್ಥೆಯ ಕರೆಸ್ಪಾಂಡೆಂಟ್, ಬಹುಶಃ ಮೊನ್ನೆಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಶಾಲೆಯಲ್ಲಿ ಇದ್ದಾರೆ ಅಂದ್ರೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಬೆಳಗ್ಗಿನಿಂದ ನಮ್ಮೊಟ್ಟಿಗಿದ್ದು ಈ ಒಂದು ಪಂದ್ಯಾಟದ ಯಶಸ್ಸಿಗೆ ಪ್ರೇರಕ ಶಕ್ತಿಯಾಗಿರುವಂತಹ ಸರ್, ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನ ಪೀಠಕ್ಕೆ ನಾವು ಆಹ್ವಾನಿಸ್ತಿದ್ದೇವೆ ಸರ್.
ಭಾರತ್ ಪ್ರೌಢಶಾಲೆಯಲ್ಲಿ ಯಾವ ಕ್ರೀಡಾಕೂಟ ಪಂದ್ಯಾಟ ಆದ್ರೂ ಕೂಡ ಒಂದು ಮೀನು ಉಂಟೆ ನಮಗೆ. ಇವತ್ತೇ ಅಲ್ಲ, ಯಾವ ಪಂದ್ಯಾಟ ಕ್ರೀಡಾಕೂಟ ಆದ್ರೂ ಕೂಡ. ರಿಯಾಜ್ ಸರ್ ಇಲ್ಲಿದ್ದೀರಾ? ರಿಯಾಜ್ ಸರ್ ಸ್ಪೋರ್ಟ್ಸ್ ವಿನ್ನರ್ ಓನರ್, ಇವತ್ತಿನ ಟ್ರೋಫಿಯನ್ನ ಸ್ಪಾನ್ಸರ್ ಮಾಡಿರುವಂತಹ ರಿಯಾಜ್ ಸರ್, ದಯವಿಟ್ಟು ಒಂದು ಸನ್ಮಾನ ಪೀಠಕ್ಕೆ ಬನ್ನಿ ಸರ್. ಉಳ್ಳಾಲ ಭಾಗದಲ್ಲಿ ಕ್ರೀಡೆಗೆ ತಾವು ನೀಡುತ್ತಿರುವಂತಹ ಒಂದು ಸಪೋರ್ಟಿಗೆ ನಾವೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ಈ ವಿದ್ಯಾಸಂಸ್ಥೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಇವತ್ತು ಸೆಮಿಫೈನಲ್ ವಿನ್ ಆದಲ್ಲೂ ಕೂಡ ನಮ್ಮ ಭಾರತದ ಮಕ್ಕಳಿಗೆ 5,000 ರೂಪಾಯಿ ಬಹುಮಾನವನ್ನು ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅವರ ಕ್ರೀಡಾ ಸ್ಫೂರ್ತಿಗೆ. ಫೈನಲ್ ವಿನ್ ಆದ್ರೆ 10,000 ಘೋಷಣೆ ಮಾಡಿದ್ರು. ಸ್ವಲ್ಪ ಅಂತರದಿಂದ ತಪ್ಪಿಸಿಕೊಂಡು ತೊಂದರೆ ಇಲ್ಲ, ಮುಂದಿನ ವರ್ಷ ಪ್ರಯತ್ನ ಪಡಿ. ಮಕ್ಕಳಿಗೆ ಶೂವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಮುಂದಿನ ವರ್ಷದ ತಾಲೂಕು ಕ್ರೀಡಾಕೂಟವನ್ನು ನಮ್ಮ ಶಾಲೆ ಸಂಘಟಿಸ್ತಾ ಇದೆ ಸರ್. ತಾವು ಅತಿಥಿಗಳಾಗಿ ಬರಬೇಕು. ಧನ್ಯವಾದಗಳು ಸರ್. ಕೊನೆಯದಾಗಿ ನಮ್ಮೊಂದಿಗಿದ್ದಾರೆ ಭಾರತೀಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿಯವರು. ಇವತ್ತು ಬೆಳಗಿನಿಂದ ಊಟ ಉಪಹಾರದ ಸಂಪೂರ್ಣ ವ್ಯವಸ್ಥೆಯನ್ನ ತಮ್ಮ ಸಿಬ್ಬಂದಿಗಳ ಒಡೆಗೂಡಿ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿಕೊಂಡಂತ ರಾಜೇಶ್ವರಿ ಮೇಡಮ್ ಬರಬೇಕು ಮೇಡಮ್. ನಮ್ಮ ಮನೆಯಲ್ಲಿ ನಮಗೆ ಸನ್ಮಾನ ಸಿಗದೆ ಇದ್ರೆ ಇನ್ನೇಳಿ ಸಿಗ್ತದೆ. ಸರ್ ಬನ್ನಿ, ಸ್ಟಾಪ್ ಬನ್ನಿ. ಜೈ ಭಾರತ್ ಭಾರತಿ ಬನ್ನಿ. ಹೊಂದಿಸ್ತೇವೆ ಸರ್. ಬನ್ನಿ. ತೆರೆಯ ಮರೆಯಲ್ಲಿ ದುಡಿದು ಪ್ರೇರಕ ಶಕ್ತಿಯಾಗಿ ನಿಂತು ಇವತ್ತು ಭಾರತ ವಿದ್ಯಾಸಂಸ್ಥೆಯಲ್ಲಿ ಹ್ಯಾಂಡ್ಬಾಲ್ ಪಂದ್ಯಾಟಕ್ಕೆ ಕಾರಣೀಕರ್ತರಾದವರು ತಾವು. ಪ್ರತಿಭೆ ಹಿಂದೆ ಪ್ರೇರಕವಾಗಿ ಶಕ್ತಿಯಾಗಿ ನಿಲ್ಲುವವರ ಕೆಲವರು ಅಂತವಳ ಹಗಲಿರುಳು ದುಡಿದವರು ಮಕ್ಕಳು. ಇವತ್ತಿನ ಬಿಸಿಲನ್ನು ನೋಡಿದಿರಲ್ಲ, ಈ ಬಿಸಿಲಿನಲ್ಲಿ 20 ವರ್ಷದಿಂದ ಅವರು ದುಡಿತಾ ಇದ್ದಾರೆ. ಅದಕ್ಕಾಗಿ ಉತ್ತಮವಾದ ಮೀನಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮಂಗಳೂರು ದಕ್ಕೆಗೆ ಬೆಳಿಗ್ಗೆ 6 ಗಂಟೆಗೆ ಒಬ್ಬ PT ಮಾಸ್ಟರ್ನ ಕಳಿಸ್ಕೊಟ್ಟು ಮೀನು ತರಿಸಿ ಕಾಯಿಸಿ ಕೊಟ್ಟಿದಾರಲ್ಲ, ಅಷ್ಟಕ್ಕಾದ್ರೂ ನಾವು ಥ್ಯಾಂಕ್ಸ್ ಹೇಳ್ಬೇಕಲ್ವಾ. ಸ್ವಲ್ಪ ನಗು ಇರಲಿ ಸರ್ ಮುಖದಲ್ಲಿ, ಇದು ಆಧಾರ್ ಕಾರ್ಡ್ ಫೋಟೋವಲ್ಲ. ಥ್ಯಾಂಕ್ ಯು ಪ್ರೀತಮ್ ಸರ್. ಎಲ್ವಿರಾ ಮೇಡಮ್, ತಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಇವತ್ತಿನ ಪಂದ್ಯಾಟಕ್ಕೆ ನಮಗೆ ಒಂದು ಭಾರವಾದಂತ ಒಂದು ಜವಾಬ್ದಾರಿ ಬಿದ್ದಿದೆ. ಮುಂದಿನ ವರ್ಷ ಕೂಡ ತಾವು ಇದು ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿಯನ್ನ ರಿಯಾಜ್ ಸರ್ ಅವರು ತಗೊಳ್ತಿದ್ದಾರಂತೆ. ಪ್ರೈಸ್, ಸ್ಪಾನ್ಸರ್ ಇಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನ ಏನೇ ಆಗ್ಲಿ ಮುಂದಿನ ವರ್ಷಕ್ಕೆ ಮತ್ತೆ ನಾವು ಇಲ್ಲಿ ಬಂದು ಹ್ಯಾಂಡ್ಬಾಲ್ ಆಡುವುದೇ. ಬರ್ತೀರಲ್ವಾ? ತೆರೆಯ ಹಿಂದೆ ದುಡಿದ ಎಲ್ಲ ಪ್ರೇರಕ ಶಕ್ತಿಯನ್ನು ನಾವು ಸನ್ಮಾನಿಸಿದ್ದೇವೆ. ಇನ್ನು ತೆರೆಯ ಮುಂದೆ ಬೆಳಗಿಂದ ಸಾಯಂಕಾಲ ದುಡಿದು ದಣಿದ ನೀವಿದ್ದೀರಲ್ಲ, ನಿಮ್ಮನ್ನ ಸನ್ಮಾನಿಸಬೇಕು, ಅದು ಕೂಡ ನಾವೇ ಅಲ್ವಾ. ಓಕೆ, ದಯವಿಟ್ಟು ಎಲ್ಲರೂ ಆಸನವನ್ನು ಸ್ವೀಕರಿಸಬೇಕು. ಎಲ್ವಿರಾ ಮೇಡಮ್ ಈ ವರ್ಷ ರಿಟೈರ್ಡ್ ಆಗಿದ್ದಾರೆ, ಆದರೂ ಕ್ರೀಡಾ ಸ್ಫೂರ್ತಿಯಿಂದ 2 ವರ್ಷ ಇದೇ ಶಾಲೆಯಲ್ಲಿ ದುಡಿದಿದ್ದಾರೆ. ನೋಡಿ, 60 ವರ್ಷ ನಂಬಲಿಕ್ಕೆ ಸಾಧ್ಯ ಇಲ್ಲ. ವನಜಾ ಮೇಡಮ್ ನಮ್ಮ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯವರು. ವಿಜಯ ಕುಂದರ್ ಎಲ್ಲಿದ್ದೀರಿ ಸರ್? ಬನ್ನಿ. ವಿಜಯ ಕುಂದರ್ ಸರ್ ಬನ್ನಿ ಸರ್. ಯಾಕೆಂತಂದ್ರೆ ಇಂಥ ಒಂದು ದೊಡ್ಡ ಪಂದ್ಯಾಟಗಳು ನಡೆಯುವಾಗ ತೆರೆ ಹಿಂದೆ ದುಡಿದವರನ್ನ ನಾವು ನೆನೆಸ್ಕೊಳ್ದೇ ಇದ್ರೆ ಅದು ಅವರಿಗೆ ನಾವು ಮಾಡಿದಂತ ಅವಮಾನ ಅಂತ ನಾವು ಭಾವಿಸ್ತೇವೆ. ಇದು ನಾವು ನೀಡುವಂತದ್ದು ದೊಡ್ಡ ಸನ್ಮಾನ ಅಲ್ಲ, ಆದರೆ ಸ್ವೀಕರಿಸುವ ವಿಶಾಲ ಮನೋಭಾವನೆ ಅವರಲ್ಲಿ ಇದೆಯಲ್ಲ. ವಿಜಯ ಕುಂದರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ. ಪ್ರಗತಿಪರ ರೈತರು ಅವರು. ಸಾರಿ, ಶಾಜಿದ್ ಉಳ್ಳಾಲ್ ಸರ್ ಬನ್ನಿ. ಶಹಜಾನ್ ಬನ್ನಿ. ಹಾ, ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಅವರು.
ಗುರುತಿಸಬೇಕು. ನಮ್ಮ ಪ್ರತಿಭೆಗಳಿಗೆ ನಿಜವಾದ ಅರ್ಥ ಬರುವುದು ನಮ್ಮ ಕ್ಷೇತ್ರದಲ್ಲಿ ದುಡಿದವರನ್ನ ಗೌರವಿಸಿದಾಗ ಮಾತ್ರ. ಹುಟ್ಟೂರ ಸನ್ಮಾನ ಅಂತ ಉಂಟಲ್ಲ, ಅದು ದೊಡ್ಡ ಸನ್ಮಾನ. ಆ ಸನ್ಮಾನದ ಮುಂದೆ ರಾಜ್ಯ ಪ್ರಶಸ್ತಿ ಕೂಡ ನಡೆಯೋದಿಲ್ಲ. ಥ್ಯಾಂಕ್ ಯು ಸರ್. ದಯವಿಟ್ಟು ನಾನಿನ್ನು ಸ್ವಲ್ಪ ಹೊತ್ತು ನಿಂತು ನಾನು ಹೇಳಿ ಸರ್, ನಾನು 3 ಗಂಟೆಗೆ ನಿಂತುಕೊಳ್ತೇನೆ. ಉಡುಪಿ ರೋಹಿತ್ ಸರ್ ಎಲ್ಲಿದೆ? ಬನ್ನಿ ಸರ್, ಬನ್ನಿ. ಈ ತಂಡದ ಭಾರತ ಪ್ರೌಢಶಾಲೆಯ ತರಬೇತುದಾರರು, ಇವತ್ತು ಅಫಿಷಿಯಲ್ ಆಗಿ ಕೂಡ ಕರ್ತವ್ಯ ನಿರ್ವಹಿಸಿದವರು. ಮೊನ್ನೆ ಹ್ಯಾಂಡ್ಬಾಲ್ 42 ಟೀಮ್ಗಳು ಮಂಗಳೂರು ದಕ್ಷಿಣದಲ್ಲಿ ಭಾಗವಹಿಸಿದ್ದವು. ಉಡುಪಿಯಿಂದ ಎಸ್ ಕಿರಣ್ ಸರ್, ಮಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ಕಿರಣ್ ಕುಮಾರ್ ಸರ್ ಇವತ್ತು ಬೆಳಗಿನಿಂದ ನಮ್ಮೊಟ್ಟಿಗೆ ನಿಂತು ಈ ಒಂದು ಪಂದ್ಯಾಟದ ಯಶಸ್ವಿಗೆ ಕಾರಣೀಕರ್ತರು. ಬನ್ನಿ ಸರ್. ಯಶವಂತ್ ಸರ್ ಬನ್ನಿ. ಯಶವಂತ್ ಸರ್, ಮಂಗಳೂರು ವಿಶ್ವವಿದ್ಯಾಲಯದ ಯಶವಂತ್ ಸರ್ ಬನ್ನಿ. ಶ್ರೀಯುತ ಸಿದ್ಧಾಂತ್ ಸರ್, ಉಡುಪಿ ಅಸೋಸಿಯೇಷನ್ ನ ಸದಸ್ಯರು, ದಯವಿಟ್ಟು ಬನ್ನಿ. ಹ್ಯಾಂಡ್ಬಾಲ್ ಸದಸ್ಯರು ಬನ್ನಿ ಸರ್. ಯಶವಂತ್ ಸರ್ ಮೊನ್ನೆ ತಾಲೂಕು ಮಟ್ಟದಲ್ಲಿ ಸತತ 14 ಪಂದ್ಯಗಳನ್ನ 1 ನಿಮಿಷ ರೆಸ್ಟ್ ಕೂಡ ತೆಕ್ಕೊಳ್ಳದೆ ಮಾಡಿಕೊಟ್ಟಂತ ಕೀರ್ತಿ ಅವರದ್ದು. ಫಲಾಹ ವಿದ್ಯಾಸಂಸ್ಥೆ ನಡೆಸಿಕೊಟ್ಟಂತಹ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ಸತತವಾಗಿ ನಡೆಸಿಕೊಟ್ಟವರು. ಸಿದ್ಧಾಂತ್ ಸರ್ ಬನ್ನಿ, ಉಡುಪಿ ಅಸೋಸಿಯೇಷನ್ ನ ಹ್ಯಾಂಡ್ಬಾಲ್ ಸದಸ್ಯರು. ಯಾಶೀರ್ ಸರ್ ಬನ್ನಿ. ಸರ್ ಬನ್ನಿ. ತಾವು ಇವತ್ತು ನೀಡಿದಂತಹ ಸೇವೆ ನಾವು ಗೌರವಪೂರ್ವಕವಾಗಿ ನೆನೆಸ್ಕೊಳ್ತಿದ್ದೇವೆ ಸರ್. ರಾಜು ನಾಯ್ಕ ಅವರು ಬೆಳಗ್ಗೆಯಿಂದ ಮೊನ್ನೆಯಿಂದ ಮಾರ್ಕಿಂಗ್ ಮಾಡುವಲ್ಲಿ ಇದ್ದರು. ಸಂಪೂರ್ಣವಾಗಿ ಅದನ್ನು ತೊಡಗೊಂಡವರು ರಾಜು ನಾಯ್ಕ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಿರ್ವಹಣೆ ಮಾಡಿಕೊಂಡು ಬೆಳಗಿನಿಂದ ಉತ್ತಮ ಸೇವೆ ಮಾಡಿದಂಥ ರಾಜು ನಾಯ್ಕ ಮತ್ತೆ ಪ್ರೌಢಶಾಲಾ ವಿಭಾಗದ ನೋಡಲಾಗಿ ಕೂಡ ಕರ್ತವ್ಯ ನಿರ್ವಹಿಸಿದವರು ರಾಜು ನಾಯ್ಕ ಅವರು. ಸಮಸ್ಯೆಯು ಕೂಡ ನಾವು ಗೌರವವನ್ನು ಸೂಚಿಸುತ್ತೇವೆ. ಇಲ್ಲಿಗೆ ಸನ್ಮಾನ ಮುಕ್ತಾಯ ಆಯಿತು ಮಕ್ಕಳೇ. ಆಡಿಸಲು ಸನ್ಮಾನ ಮಾತ್ರ ಬಾಕಿ ಇರುವಂತದ್ದು. ಶ್ರೀಯುತ ತ್ಯಾಗ ಮಾರೇಕಳ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸದ್ಯ 10 ದಿನದ ಹಿಂದಷ್ಟೇ ಪಿತೃವಿಯೋಗವನ್ನ ಹೊಂದಿದರು. ಇಲ್ಲದಿದ್ರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಸಕ್ರಿಯವಾಗಿ ದುಡಿಯುವವರು. ನಮ್ಮೊಂದಿಗಿದ್ದಾರೆ ಮದನಿ ಹಳೇಕಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದು ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಯುತ ಲೋಕನಾಥ್ ರೈ ಅವರು. ಒಂದು ಕಾಲದಲ್ಲಿ ಕಬಡ್ಡಿ ತಂಡವನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂತ ಕೀರ್ತಿ ಶ್ರೀಯುತ ಲೋಕನಾಥ್ ರೈ ಅವರದು. ಇವತ್ತು ಕ್ರೀಡಾ ಸ್ಫೂರ್ತಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಮಧ್ಯಾಹ್ನದಿಂದ ಒಟ್ಟಿಗೆ ಇದ್ದಾರೆ ಅವರು. ಪಾಪ ವೇದಿಕೆಗೆ ಬಾ. ಸ್ಪೋರ್ಟ್ಸ್ ವಿನ್ನರ್ ಸಂಸ್ಥೆಯಿಂದ ಈ 2 ವಿದ್ಯಾರ್ಥಿಗಳಿಗೆ ಕ್ರೀಡಾ ಶೂ ಅನ್ನು ನೀಡಿ ಅವರಿಗೆ ಕ್ರೀಡಾ ಉತ್ತೇಜನವನ್ನು ನೀಡ್ತಿರುವವರು ರಿಯಾಜ್ ಅವರು, ಇದನ್ನ ಸಾಜಿದ್ ಉಳ್ಳಾಲ್ ಅವರು ನೀಡ್ತಾ ಇದ್ದಾರೆ. ಮಕ್ಕಳು ಸರ್. ಬಾಯ್ಸ್
ಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ. JNJ Pinto, Bangalore North. Best. ನೇರವಾಗಿ ಬಹುಮಾನ ವಿತರಣೆಗೆ ಹೋಗ್ತಾ ಇದ್ದೇವೆ. 14ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಬೆಸ್ಟ್ ಆಲ್ರೌಂಡರ್ JNJ Pinto, Bangalore North. ವೇದಿಕೆಯಲ್ಲಿರುವಂತಹ ಎಲ್ಲರೂ ಕೂಡ ಒಂದೊಂದು ಬಹುಮಾನವಿದೆ. ಸರ್ ಪ್ರೀತಮ್ ಸರ್, ಅಲ್ಲಿ ಸ್ವಲ್ಪ ಬದಲಾವಣೆಗಳು ಉಂಟು, ಇದ್ದದನ್ನು ಕೊಡಿ ಮತ್ತೆ ಎಕ್ಸ್ಚೇಂಜ್ ಮಾಡುವ. ಡಿಪೆಂಡರ್ ಗೋಲಿ ಹಾಗೆ ಸ್ವಲ್ಪ ಆಟಗಳನ್ನು ನೋಡಿ ನಾವು ಬದಲಾವಣೆ ಮಾಡ್ಕೊಂಡಿದ್ದೇವೆ. ಬೆಸ್ಟ್ ಗೋಲಿ ಲಿಸ್ಮಾ, Bangalore South. ರಾಜೇಶ್ವರಿ ಮೇಡಮ್ ಈ ಬಹುಮಾನ ವಿತರಣೆ ನಡೆಸಿಕೊಳ್ತಿದ್ದೇವೆ. 14ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಮ್ಯಾಂಗ್ಳೂರ್ ಸೌತ್, ಮಂಗಳೂರು ದಕ್ಷಿಣ. ಮಕ್ಕಳ ಲೈನ್ ಅಲ್ಲಿ ಬರಬೇಕು, ಕ್ಯಾಪ್ಟನ್ ಕೊನೆಯಲ್ಲಿರಬೇಕು, ಉಳಿದವರು ಮೊಣಕಾಲಕ್ಕೆ ಕೂತ್ಕೊಳ್ಳಿಕ್ಕೆ, ಕ್ಯಾಪ್ಟನ್ ಒಬ್ಬರು ನಿಂತ್ಕೊಳ್ಳಿಕ್ಕೆ. ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗಣ್ಯರು ಈ ಬಹುಮಾನ ವಿತರಣೆ ನಡೆಸಿಕೊಳ್ಬೇಕು ವಿನಂತಿಸಿಕೊಳ್ತಿದ್ದೇವೆ. ಮೊಣಕಾಲಕ್ಕೆ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳಿ. ಕ್ಯಾಪ್ಟನ್ ಲಾಸ್ಟ್ ಬರಿ. ಮಂಗಳೂರು ಉತ್ತರ ಬನ್ನಿ, ಬೇಗ ಬನ್ನಿ. ನಿಹಾಲ್ ರಾಜ್, ಮ್ಯಾಂಗ್ಳೂರ್ ದಕ್ಷಿಣ, ಅಂಡರ್ 14 ಬಾಯ್ಸ್. ಬಾ ವಿಮಾನದ ಬಾಲಕರ ವಿಭಾಗದ ದ್ವಿತೀಯ ಸ್ಥಾನ ಮಂಗಳೂರು ದಕ್ಷಿಣ. ಬನ್ನಿ ಮಕ್ಕಳೇ, ಬೇಗ ಬರಬೇಕು. ಮಂಗಳೂರು ದಕ್ಷಿಣ ಕ್ಯಾಪ್ಟನ್ ಕೊನೆಯಲ್ಲಿ ಬಾ, ಉಳಿದ ಬನ್ನಿ, ಬೇಗ ಬನ್ನಿ, ಬಾ ಬಾಯ್.
ಮುಂದೆ ಬಾ, ಈಚೆ ಬಾ, ಈಚೆ ಬಾ, ಈಚೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಒಳಗೆ ಬನ್ನಿ, ಬನ್ನಿ. ಟೀಮ್ ಮ್ಯಾನೇಜರ್ ಬನ್ನಿ. ಮಾಸ್ಟರ್ ಮಾಸ್ಟರ್ ಸರ್ ವರ ಧನ್ಯವಾದಗಳು. ಥ್ಯಾಂಕ್ ಯು ಬಾಲಕಿಯರ ವಿಭಾಗದ ಬೆಸ್ಟ್ ಆಲ್ ರೌಂಡರ್ ಮಂಗಳೂರು ದಕ್ಷಿಣದ ಭಾಗ್ಯದ ಲಕ್ಷ್ಮಿ ಬಾಲಮ್ಮ. ರಿಷಿಕಾ, ಸುಳ್ಯದ ರಿಷಿಕಾ ಬಹುಶಃ ಆಲ್ರೆಡಿ ಅವರಿಗೆ ನಾವು ಕೊಟ್ಟು ಕಳಿಸಿದ್ದೇವೆ. ದೂರದ ಸುಳ್ಯಕ್ಕೆ ಹೋಗ್ಬೇಕಿತ್ತು. 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಸುಳ್ಯ ತಂಡದವರು ಪಡ್ಕೊಂಡಿದ್ದು ಈಗಾಗಲೇ ಅವರು ತೆರಳಿರುವುದರಿಂದ ಆ ಬಹುಮಾನವನ್ನು ಅವರು ನೀಡಿರುತ್ತೇವೆ. ಪ್ರಥಮ ಸ್ಥಾನ ಅತಿಥೇಯ ಮಂಗಳೂರು ದಕ್ಷಿಣ. ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ. ಕ್ಯಾಪ್ಟನ್ ಕೊನೆಯಲ್ಲಿ ಉಳಿದವರು ಬನ್ನಿ, ಬಲಗಾಲಿಟ್ಟು ಬನ್ನಿ. ಹುಡುಗ ಸ್ವಲ್ಪ ದಾರಿ ಬಿಡು, ಅಲ್ಲಿ ಭಾರತ್ ಪ್ರೌಢಶಾಲೆ ಮಕ್ಕಳು ಸ್ವಲ್ಪ ದಾರಿ ಬಿಡು ಬರಲಿಕ್ಕೆ. ಟೀಮ್ ಮ್ಯಾನೇಜರ್ ಎಲ್ಲ ಬನ್ನಿ. ವಿಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಬೆಸ್ಟ್ ಆಲ್ರೌಂಡರ್ ದೈವಿಕ್ ಕೋಟ್ಯಾನ್, ಮಂಗಳೂರು ಉತ್ತರದ ದೈವಿಕ್. ಎಲ್ಲಿದೆ ಬಾಬು? ನೋಡಿ ಮಕ್ಕಳಲ್ಲಿ ವೈಯಕ್ತಿಕವಾಗಿ ತಮಗೆ ನೀಡಿರುವಂತಹ ಬಹುಮಾನ ಸ್ವಲ್ಪ ಅದಲು ಬದಲಾಗಿದೆ. ಇದ್ರೆ ತಾವಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಮಂಗಳೂರು ದಕ್ಷಿಣದ ಮಿಸ. ವೈಯಕ್ತಿಕ ಬಹುಮಾನ ಸಿಕ್ಕಿದವರಿಗೆ ಯಾರಿಗೆ ಚೇಂಜ್ ಆಗಿ ಒಮ್ಮೆ ನೋಡ್ಕೊಳ್ಳಿ. ಬೆಳಕಿಗೆ ಬಂದು ನೋಡಿ ಕತ್ತಲ. ಮತ್ತೆ ನನಗೊಂದು ಥ್ಯಾಂಕ್ಸ್ ಹೇಳ್ಬೇಡ. ಆತಿಥೇಯ ಮಂಗಳೂರು ದಕ್ಷಿಣ. ಬನ್ನಿ ಮಕ್ಕಳೇ, ಸೆಕೆಂಡ್ ಪ್ಲೇಸ್. ಬಾಲಕರ ವಿಭಾಗದಲ್ಲಿ
ಚಾಂಪಿಯನ್ ಆಗಿ ಮೂಡಿ ಬಂದ ತಂಡ ಮಂಗಳೂರು ಉತ್ತರವನ್ನ ಪ್ರತಿನಿಧಿಸಿದಂತ ಸೇಂಟ್ ಅಲೋಶಿಯಸ್ ಊರ್ವ. ಬನ್ನಿ ಮಕ್ಕಳೆಲ್ಲರೂ. ನಮ್ಮೊಟ್ಟಿಗೆ ನಿಂತು ದೃಶ್ಯ ಮಾಧ್ಯಮದಲ್ಲಿ ನಮ್ಮ ಸಾಧನೆಯನ್ನ ಗುರುತಿಸಿದಂತವರು ಆಸಿಫ್ ಸರ್, ದಯವಿಟ್ಟು ಒಮ್ಮೆ ವೇದಿಕೆಗೆ ಬನ್ನಿ ಸರ್.